ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಾಕ್ಸ್. ಇವತ್ತಿನ ನಮ್ಮ ಪಯಣ ನಮ್ಮ ಮನೆ ಹತ್ರ, ಅಂದರೆ ನಮ್ಮ ಊರಿಗೆ. ಆ್ಯಕ್ಚುಲಿ ನಾಳೆ ಒಂದು ಸ್ಪೆಷಲ್ ಡೇ ಫಾರ್ ಮೀ, ಯಾಕೆಂದರೆ ನನ್ನ ಬರ್ತ್ಡೇ. ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಆಫೀಸಿಂದನೇ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಟ್ರಾಫಿಕ್ಕಿಗಿಂತ ಮುಂಚೆ, ಟ್ರಾಫಿಕ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬೆಂಗಳೂರು ಸಿಟಿಯಿಂದ ಕುಣಿಗಲ್ ಎಂಟ್ರ್ ಆಗೋಣ ಅಂತ ಅಂದ್ಕೊಂಡಿದ್ದೆ. ನೋಡಿ, ಆ ವ್ಯೂ ಸಖತ್ತಾಗಿದೆ ನೋಡಿ. ಸನ್ಸೆಟ್ ಆಲ್ರೆಡಿ ಆಗೋಗಿದೆ, ಸನ್ಸೆಟ್ ಆಗಿ ಆಲ್ರೆಡಿ 1 hour ಮೇಲಾಯಿತು. ಸೊ ಆದರೂ ಆ ಒಂದು ಲೈಟ್ ಕಲರ್ ಶೇಡ್ ಇದೆ ಸ್ಕೈನಲ್ಲಿ, ತುಂಬ ಚೆನ್ನಾಗಿದೆ. ಸೊ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಅಲ್ಲಿಂದ ತುಂಬ ಹಸುವಾಗ್ತಾ ಇತ್ತು. ಸೊ ಡೈರೆಕ್ಟಾಗಿ ಕುಣಿಗಲ್ ಕ್ರಾಸಿಂಗಿಗೆ ಬಂದು ಒಂಥರ ಸೆಟ್ ದೋಸೆ ಮತ್ತು ಒಂದು ಟೀ ಕುಡಿದೆ. ಸೊ ನೆಕ್ಸ್ಟ್ ನಮ್ಮ ಡಿನ್ನರ್ ಎಟ್ 9 o'clock or 10 o'clock, 9 o'clock ಮಾಡ್ಕೊತೀನಿ ಎಲ್ಲಾದರೂ ಆನ್ ದ ರೋಡ್. ಆ್ಯಂಡ್ ವೆದರ್ ರಿಪೋರ್ಟ್ ಮಧ್ಯಾಹ್ನ ನಾವು ಹೊರಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇತ್ತು. ಬಟ್ ಇವಾಗ ನನಗೆ ಲೈಟಾಗಿ ಕೋಲ್ಡ್ ಆಗ್ತಿದೆ. ಬಟ್ ಜಾಕೆಟ್ ಹಾಕೊಂಡಿದ್ವಿ, ಬಟ್ ಆದರೂ ಕೋಲ್ಡ್ ಆಗ್ತಿದೆ. ಸೊ ನೋಸ್ ಬ್ಲಾಕ್ ಆಗ್ತಿದೆ. ಐ ಥಿಂಕ್ ಕೋಲ್ಡ್ ಆಗುತ್ತೆ, ವೆದರ್ ಸ್ವಲ್ಪ ಚಿಲ್ ಆಗುತ್ತೆ, ಹೋಗ್ತಾ ಚಿಲ್ ಆಗುತ್ತೆ. ಸೊ ಇದು ನನ್ನ ಇವಾಗ ಹೆಡ್ಲೈಟ್ ತೋರಿಸ್ತೀನಿ. ಸೊ ಇದು ಡಿಮ್ಮಲ್ಲಿದೆ, ಇದು ಹೈಯಲ್ಲಿದೆ. ಸೊ ಡಿಮ್ ಆ್ಯಂಡ್ ಹೈಗೆ ಎಷ್ಟು ಡಿಫ್ರೆನ್ಸ್ ಇದೆ. ನಿಮಗೆ ನಾನು ಫಾಗ್ ಲ್ಯಾಂಪ್ ತೋರಿಸ್ತೀನಿ, ಫುಲ್ ಆ್ಯಂಡ್ ಹೈಪರ್, ಆ್ಯಂಡ್ ಇದು ಡಲ್, ಆ್ಯಂಡ್ ಇದು ಫ್ಲ್ಯಾಶ್. ಓ ಮೈ ಗಾಡ್, ತುಂಬ ಹೆವಿ ಇದೆಲ್ಲ. ರೈಟ್, ಪೆಟ್ರೋಲ್ ಪಂಪ್ ಎಷ್ಟು ದೂರ ಇದೆಯಲ್ಲ? पेट्रोल पंप कितना दूर है? पेट्रोल पंप तो पीछे में है, इधर आगे में। शिट, पेट्रोल रास्ते में खत्म हो गया. ठीक है, थैंक यू. ಮುಂದೆ ಒಂದು ಪಂಕ್ಚರ್ ಶಾಪ್ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರ ಹತ್ರ ಏನಾದ್ರು ಪೆಟ್ರೋಲ್ ವ್ಯವಸ್ಥೆ ಇರುತ್ತೆ, ಇಲ್ಲ ಅಂದರೆ ಲೆಟ್ಸಿ ನೋಡೋಣ. ಥ್ಯಾಂಕ್ಸ್ ಅಂಕಲ್, ಬರ್ತೀನಿ. ಧನ್ಯವಾದ. ಇಂಡಿಯನ್ ಆಯಿಲ್ ಇದೆ, ಇಂಡಿಯನ್ ಆಯಿಲ್ ಇಲ್ಲೇ ಹಾಕೋಣ ಬ್ರೋ, ರಿಸ್ಕ್ ಬೇಡ. ತುಂಬ ರಿಸ್ಕ್ ಆಗ್ತಿತ್ತು. ಫುಲ್ ಟ್ಯಾಂಕ್ ಹಾಕಿ. ಟೀ ಕೊಡಿ.
ಚಳಿ ಚಳಿ ತಾಳೆನು ಈ ಚಳಿಯ ಓಹೋ. ಓಹೋ.